ತಮ್ಮ ಕೊನೆಗಾಲದಲ್ಲಿ ತಾವು ಸಾಕಿದ ಮಕ್ಕಳು ನೆರವಾಗುತ್ತಾರೆ ಎಂದು ತಂದೆ ತಾಯಿ ತಮ್ಮ ಜೀವನವನ್ನು ಸವೆದು ಮಕ್ಕಳ ಭವಿಷ್ಯಕ್ಕಾಗಿ ಶ್ರಮಿಸುತ್ತಾರೆ. ಆದರೆ ತಾವು ಮುದ್ದಾಗಿ ಸಾಕಿದ ಗಿಣಿ ಹದ್ದಾಗಿ ಚುಚ್ಚಿದ್ರೆ ಹೇಗಾಗಬೇಡ. ಇಂತಹದ್ದೇ ಒಂದು ಘಟನೆ ಇಲ್ಲಿದೆ ನೋಡಿ. ಇವರ ಹೆಸರು ಮೋಂತಿನ್ ಡಿ ಸಿಲ್ವಾ. ಮಂಗಳೂರಿನ ಕಲ್ಲಮುಂಡ್ಕೂರು ಗ್ರಾಮದ ನಿವಾಸಿ. ಪತಿ ಬ್ಯಾಸ್ಟಿಸ್ ಡಿಸಿಲ್ವರು ಬದುಕಿದ್ದಾಗ ದಂಪತಿಗಳು ಸೇರಿ ಸ್ವಂತ ಪರಿಶ್ರಮದಿಂದ ದುಡಿದು ಮಕ್ಕಳಿಗೆಲ್ಲ ಶಿಕ್ಷಣ ನೀಡಿ ಮದುವೆ ಮಾಡಿದ್ರು. 2006ರಲ್ಲಿ ಬ್ಯಾಪ್ಟಿಸ್ಟ್ ಡಿಸೋಜಾರು ಸತ್ತಾಗ ಕುಟುಂಬಕ್ಕಾಗಿ 6.25 ಎಕರೆ ಜಮೀನು ಹಾಗೂ ಒಂದು ಮನೆ ಬಿಟ್ಟು ಹೋಗಿದ್ರು. ತಂದೆ ಸತ್ತ ಕೂಡಲೇ 4 ಹೆಣ್ಣು ಹಾಗೂ ಓರ್ವ ಗಂಡು ಮಗ ಆಸ್ತಿ ಪಾಲು ಮಾಡಲು ಒತ್ತಾಯ ಮಾಡಿದ್ರು. ದಿನನಿತ್ಯದ ಒತ್ತಡದಿಂದ ರೋಸಿ ಹೋದ ಮೋಂತಿ ಅವರು ಪರಸ್ಪರ ಒಪ್ಪಿಗೆಯ ಮೂಲಕ ಪಾಲು ಮಾಡಿಕೊಳ್ಳಲು ಸೂಚಿಸಿದರು. 2009ರಲ್ಲಿ ಎಲ್ಲರೂ ವಿಭಾಗದ ಪತ್ರದ ಮೂಲಕ ಆಸ್ತಿಗಳನ್ನು ತಮ್ಮ ಪಾಲಿಗೆ ಮಾಡಿಕೊಂಡರು. ತಾಯಿಯ ಪಾಲಿಗೆ ಬಂದ 2.25 ಎಕರೆ ಜಮೀನು ವಿಂಗಡಿಸಿದ್ರು. ಹಕ್ಕುಪತ್ರಗಳಲ್ಲಿ ಮೋಂತಿ ಅಮ್ಮನ ಹೆಸರೇ ಸೇರಿಸಲಿಲ್ಲ. ಅಮ್ಮನ ಆಸ್ತಿಗೆ ಎಲ್ಲಾ ಮಕ್ಕಳು ಜಂಟಿಯಾಗಿ ಹಕ್ಕುದಾರರು ಎಂದು ವಿಭಾಗ ಪತ್ರದಲ್ಲಿ ದಾಖಲಿಸಿದ್ರು. ಅಕ್ಷರಜ್ಞಾನ ಇಲ್ಲದ ಮೋಂತಿ ಅಮ್ಮನಿಗೆ ಅಕ್ಷರಸ್ಥ ಮಕ್ಕಳು ಮಾಡಿದ ಕಿತಾಪತಿ ಗೊತ್ತೇ ಆಗಲಿಲ್ಲ. ಎನ್ನ ಪುದರಡಿದ್ಜಿ ತ್ಯಾಕುಲ್ನ ಬರೆಸ್ತಾರೆ ಜಾಗ ಸಮೇತ ಜಾಗದ ರೆಕಾರ್ಡ್ ಸಮೇತ ಎಂಕಲ್ ಕಂಡು ಬಿದ್ದಿತ್ತಿನ ಅಲ್ಲಿ ಬಾತೊಂದು ಗೊತ್ತು ದೇ ಯಾರು ಬ್ಯಾಂಕ್ ಕಟ್ತಿದ್ದೆ ಇದೇ ಜಾಗ ರೆಕಾರ್ಡ್ ಬರ್ತದೆ ಕೆಂಡ ದೇ ಅಲ್ಲೆಡನೆ ಉಂಡು ಪೂರ ಇಲ್ಲಿಲ್ಲ ತೆ ಮಾಕಕ್ಕದ ಬಣ್ಣಕ್ಕೆ ಇಲ್ಲ ಆಗತ್ತ ಅದು ಬಣ್ಣೆ ಆಯನ ಇದು ಬೇರೆ ಮಾಡ್ಕೊಂಡಿರ್ತೇನೆ ಟಿ ವಿ ಜಿದ ಒಂದು ಎಲೆಕ್ಟ್ರಾನಿಕ್ ಬೋಲ್ಬು ಕೊಂಡ ಹೆಚ್ಚಿನ ಇತ್ತಂದ್ರೆ 5 ರೂಪಾಯಿ ಬರ್ತೊಂದಿತ್ತು ನಿತ್ಯ ಇಲ್ಲಿ ನಿಕ್ಕತ್ತ ಹೆಂಗೆ ಇಲ್ಲಿ ಜತ ಈ ಆತಲ್ಲಿ ಬರ್ ಪೆಂತೋಲ ಕುಂತು ಬೋತಲ್ಲ ಯಾರು ಬುಡ್ಗೆ ಕೂಲ ಇದ್ದೆ ಮಾರಿ ಹಾಕಿ ಇತ್ತೆ ಒಟ್ಟು ಅಷ್ಟು 3 ಜನಪ್ಪ ಒಟ್ಟು ಬಟ್ ಹಾಕೊಂಡು ಒಟ್ಟು ಮಾತು ಬಾನು ಒಟ್ಟಿದ್ದೆ ಆಫೀಸ್ ಮಾತೇ ಮೊಕ್ಕದ ಜನ ಬೇತೆ ಮೊಲ್ಲ ಅಂತ ಕಾಸು ಕೊಡೋದಿಲ್ಲ ಇಲ್ಲ ಅಂತ ಮಾಡಬೇಕಾಯ್ತು ಕೊಡುತ್ತೆ ಯಾರಿಗೆ ಅದೇ ಮಗಲೇ ಹುಷಾರಿದ್ದೆ ಆಸ್ಪತ್ರೆ. ಆಸ್ತಿ ಪಾಲಾದ ನಂತರ ತಾಯಿಯನ್ನು ನೋಡಿಕೊಳ್ಳುವುದು ಯಾರು ಅನ್ನೋ ಚರ್ಚೆ ಶುರುವಾಯಿತು. ಒಬ್ಬ ಮಗಳು ಜೀವನ ಪರ್ಯಂತ ತಾಯಿಯನ್ನು ನೋಡಿಕೊಳ್ಳುವ ನೆಪದಲ್ಲಿ ತಾಯಿಯ ಪಾಲಿಗೆ ಸೇರಿದ 3 ಸರ್ವೆ ನಂಬರ್ಗಳನ್ನು ವರ್ಗಾಯಿಸಿಕೊಂಡಳು. ಅಂತಿಮ ದಿನಗಳಲ್ಲಿ ಮಕ್ಕಳು ತನ್ನನ್ನು ನೋಡಿಕೊಳ್ಳುತ್ತಾರಲ್ಲ ಎಂಬ ಆಸೆಯಿಂದ ಮೋಂತಿಯಮ್ಮ ಎಲ್ಲದಕ್ಕೂ ಒಪ್ಪಿಗೆ ನೀಡಿದ್ರು. ಆದರೆ ತನ್ನ ಪಾಲನೆ ಮಾಡಬೇಕಾದ ಮಕ್ಕಳು ಔಷಧಕ್ಕೂ ಹಣ ನೀಡದೇ ಇದ್ದಾಗ ಆಸ್ತಿ ಮಾರಲು ನಿರ್ಧರಿಸಿದ್ರು. ಆದರೆ ತನ್ನ ವೈಯಕ್ತಿಕ ಹೆಸರಲ್ಲಿ ಯಾವುದೇ ಆಸ್ತಿ ಇಲ್ಲ ಎಂದು ತಿಳಿದದ್ದೇ ಆವಾಗ. ಮೋಂತಿಯಮ್ಮನಿಗೆ ಒಬ್ಬನೇ ಮಗ. ಮುಂಬೈನಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದ ಆತ ಸ್ವಲ್ಪ ಬುದ್ಧಿಮಾಂದ್ಯ. ಈಗ ಅವನೇ ಮೋಂತಿಯಮ್ಮನನ್ನು ನೋಡಿಕೊಳ್ಳುವಂತಾಗಿದೆ. ಮಂಗಳೂರಿನ ಹಿರಿಯ ನಾಗರಿಕರ ಸಹಾಯವಾಣಿಯ ಮೂಲಕ ಪೊಲೀಸರನ್ನು ಸಂಪರ್ಕಿಸಿದ ಮೋಂತಿಯಮ್ಮ ಪಾಂಡೇಶ್ವರ ಠಾಣೆಯಲ್ಲಿ ದೂರು ನೀಡಿದ್ರು. ಪೊಲೀಸರ ಮುಂದೆ ಮಕ್ಕಳು ತಪ್ಪೊಪ್ಪಿಕೊಂಡು ತಾಯಿಯ ಪಾಲಿನ ಜಮೀನನ್ನು 6 ತಿಂಗಳೊಳಗೆ ಹಿಂದಿರುಗಿಸುವ ಭರವಸೆ ಕೊಟ್ರು. ಆದ್ರೆ ಆಸ್ತಿ ಕೊಡಲೇ ಇಲ್ಲ. ಮತ್ತೆ 2018ರಲ್ಲಿ ಮೋಂತಿಯಮ್ಮ ಮಂಗಳೂರಿನ ಹಿರಿಯ ನಾಗರಿಕರ ನ್ಯಾಯಮಂಡಳಿಗೆ ದೂರು ಕೊಟ್ಟರು. ನ್ಯಾಯಮಂಡಳಿಯು ವಿಚಾರಣೆ ನಡೆಸಿ ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಎಲ್ಲಾ ಮಕ್ಕಳು ಪ್ರತಿ ತಿಂಗಳು ತಲಾ 2,000 ರೂಪಾಯಿ ನೀಡುವಂತೆ ಆದೇಶಿಸಿದೆ. 5 ಮಕ್ಕಳಲ್ಲಿ 3 ನ್ಯಾಯಮಂಡಳಿಯ ಸಹಾಯಕ ಆಯುಕ್ತರಿಗೆ ಪತ್ರ ಬರೆದು ತಾಯಿಯ ಪೋಷಣೆಯ ಹಣ ನೀಡಲು ಸಾಧ್ಯವಿಲ್ಲ ಎಂದು ಲಿಖಿತವಾಗಿ ಹೇಳಿದ್ದಾರೆ. ಇದರಿಂದ ರೋಸಿ ಹೋದ ಮೋಂತಿಯಮ್ಮ ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಮೊರೆ ಹೋಗಿದ್ದಾರೆ. ಈ ಮೋಂತಿನ್ ಡಿ ಸಿಲ್ವಾ ಎಂಬವರು 85 ವರ್ಷ ಅವರಿಗೆ ಎಲ್ಲ 5 ಜನ ಮಕ್ಕಳು, ಅಂದರೆ 4 ಹುಡುಗಿಯರು, ಒಬ್ಬ ಹುಡುಗ, ಎಲ್ಲರೂ ಅವರನ್ನು ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಅವರಿಗೆ ಸರಿಯಾಗಿ ಮಾತಾಡಲಿಕ್ಕೂ ಬರ್ತಿರಲಿಲ್ಲ, ಸರಿ ಎದ್ದು ಕೂತ್ಕೊಳ್ಳಿಕ್ಕೂ ಬರ್ತಿರಲಿಲ್ಲ. ಮತ್ತು ನಿನ್ನೊಟ್ಟಿಗೆ ಯಾರಿದ್ದಾರೆ ಅಂತ ಹೇಳಿದಾಗ ನಮ್ಮ ಮಗ ಇದ್ದಾನೆ, ಅವ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಹೊರಗೆ ಹೋಗ್ತಾನೆ, ಅದರ ನಂತರ ಸಂಜೆ ಬರ್ತಾನೆ ಅಂತ ಹೇಳಿ ಅವರು ಹೇಳಿದಾಗ, ಹಾಗಾದರೆ ಇದೆಲ್ಲ ಹೇಗೆ ನಡೀತಮ್ಮ ಅಂತೇಳಿ ಕೇಳಿದೆ. ಅವರ ಆಸ್ತಿಯಲ್ಲಿ ಸಾಧಾರಣ 6.5 ಎಕರೆ ಆಸ್ತಿಯಲ್ಲಿ ಎಲ್ಲರಿಗೆ ಮಕ್ಕಳಿಗೆ ಹಂಚಿ ಹಾಕಿದರು. ಅವರಿಗೆ ಒಂದು ಪಾಲು ಸಿಕ್ಕಿತು. ಅವರಿಗೆ ಸಿಕ್ಕಿದ ಪಾಲನ್ನು ಪುನಃ ಎಲ್ಲರೂ ಹಂಚಿಕೊಂಡು ಈಗ ಸಮಸ್ಯೆ ಉಂಟು ಮಾಡಿದ್ದಾರೆ. ಅವರ ಹೆಸರಿನಲ್ಲಿ ಯಾವ ಜಮೀನು ಇಲ್ಲ.
ಅವರಿಗೆ ಹಿರಿಯ ನಾಗರಿಕರ ನ್ಯಾಯಮಂಡಳಿ ಆದೇಶ ನೀಡಿದ್ದಾರೆ. ಎಲ್ಲ ಮಕ್ಕಳು ಅವರಿಗೆ 2,000 ರೂಪಾಯಿ ಮಾಸಿಕವಾಗಿ ಕೊಡಬೇಕು, ಮಾಶಾಸನ ಕೊಡಬೇಕು ಅಂಥೇಳಿ. ಅದರಲ್ಲಿ ಮಗ ಅಂತೂ ನೋಡ್ಕೊಳ್ತಾನೆ, ಇನ್ನೊಬ್ಬಳು ಹುಡುಗಿ ಐರೀನ್ ಅಂಥೇಳಿ ಅವಳು ಕೊಡುವ ದಾಖಲೆಯನ್ನು ನೋಡಿದ್ದೇನೆ. ಉಳಿದವರು ಯಾರೂ ನಿಯಮಿತವಾಗಿ ಕೊಡ್ತಾ ಇಲ್ಲ. ತನ್ನ ಕಣ್ಣೆದುರೇ ಆಸ್ತಿಯ ಪರಭಾರೆ ಆಗುವುದನ್ನು ಕಂಡು ಮೋಂತಿಯಮ್ಮ ಕಣ್ಣೀರಿಡುತ್ತಿದ್ದಾರೆ. ಸ್ವಯಾರ್ಜಿತ ಆಸ್ತಿಯಾದ ಕಾರಣ ಪಾಲು ಮಾಡಿಕೊಂಡಿರುವುದನ್ನು ರದ್ದು ಮಾಡಲು ಕಾನೂನಿನಲ್ಲಿ ಅವಕಾಶ ಇದೆ. ಆದ್ರೆ ತನ್ನ ಪಾಲು ತನಗೆ ಕೊಟ್ಟರೆ ಸಾಕು, ಅದನ್ನು ಮಾರಿ ಬಂದ ಹಣದಲ್ಲಿ ಉಳಿದ ಜೀವನ ಕಳೆಯುತ್ತೇನೆ ಅನ್ನೋದು ಮೋಂತಿಯಮ್ಮನ ಉದಾರತೆ. ಒಟ್ಟಿನಲ್ಲಿ ಹೆತ್ತ ತಾಯಿಯನ್ನ ನೋಡಿಕೊಳ್ಳಲಾಗದ ಪಾಪಿ ಮಕ್ಕಳಿಗೆ ಆಸ್ತಿಯ ಮೇಲಿದ್ದ ಕಿಂಚಿತ್ತು ಪ್ರೀತಿ ತಾಯಿಯ ಮೇಲಿದ್ದರೆ ಈ ಹಿರಿ ಜೀವ ತನ್ನ ಕೊನೆಗಾಲವನ್ನು ನೆಮ್ಮದಿಯಿಂದ ಕಳೆಯುತ್ತಿದ್ದೇನೋ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.